ಲಯನ್ಸ್ ಸಂಸದ ಸದಸ್ಯತ್ವಡ್ ಅಮೆರಿಕ ದೇಶನ ಪಿರವ್ ಪಾರ್ದು ಭಾರತ ವಿಶ್ವಗ್ ಅಗ್ರಸ್ಥಾನರುಂಡು. ಹೊಸ ಲಯನ್ಸ್ ಗವರ್ನರ್ ಡಾಕ್ಟರ್ ಮೆಲ್ವಿನ್ ಡಿಸೋಜರ್ ಎಡ್ಡೆ ನಾಯಕತ್ವವನ್ನು ಪಡೆದಿದ್ದದು ನನಲಾತ್ ಎಡ್ಡೆ ಸಮಾಜಮುಖಿ ಕಾರ್ಯಾಲಯ ಮಲ್ಪೆರ ಉಲ್ಲೇರ್ಪಣದು ಲಯನ್ಸ್ ಅಂತಾರಾಷ್ಟ್ರೀಯ ನಿರ್ದೇಶಕರು ರಾಮಕೃಷ್ಣನ್ ಮತನ್ ಗೋಪಾಲ್ ತೆರಿಪಾದರು. Now under the able guidance or the brainchild of this 1.5 Mission 1.5 is none other than our own second Vice President APC. It is his idea to make this 13 point so and so membership to 15 lakhs not in 1 year, not during this year 23-24, but by the time when our APC lays down his office, that is in 2027 June 30th, he wants to hand over the membership of 1.5 million to the incoming president. So the target is not very ambitious, my dear friends. The world's largest membership country, definitely we have got a major role to play in the membership initiative. May I now request each and every one of you sitting here, it is your contribution, it is your affectionate love to this organization which is going to play a major role. I can see many of you, past district governors, distinguished past district governors who are sitting here. The growth of the organization has been a part of your life, is it not, sir? The growth of this organization has been a part of your life. Many of you, Lionism has been the way of life. We have spent so many years in this Lionistic activity, bringing it to a part of life. For people, the blood has been Lionism. The blood has been in the Lionism, isn't it, sir? So it is our earnest responsibility to see that this organization grows. ಕುಡ್ಲದ ಫಾದರ್ ಮುಲ್ಲರ್ ಕನ್ವೆನ್ಷನ್ ಸೆಂಟರ್ ಡಾಕ್ಟರ್ ಮೆಲ್ವಿನ್ ಡಿಸೋಜ ನೇತೃತ್ವದ ಅಂತಾರಾಷ್ಟ್ರೀಯ ಲಯನ್ಸ್ ಜಿಲ್ಲೆ 317 ಡೀತ 2022-24 ಸಾಲದ ಸಂಪುಟ ಸದಸ್ಯರನ ಪದಗ್ರಹಣ ಲೇಸು ಶನಿವಾರ ನಡೆದನು. ಪದಗ್ರಹಣ ನಡಪಾದ ಪಾತೆರ್ನ ರಾಮಕೃಷ್ಣನ್ ಮತನ್ ಗೋಪಾಲ್ ಒರಿಯನ ಬೇಲನ್ನು ಗಮನಿಸಾದು ಆಯೆ ಲಯನ್ಸ್ ಸಂಸ್ಥೆದ ಸದಸ್ಯ ಪನ್ಪುರೆನು ಸುಲಭವಾದ ಗುರುತಿಸಾವಲಿ ಬದಲಾವಣೆಗಾದ ನಮ ಕಾಪೆರಬಲ್ಲಿ ನಮ್ಮೆರ್ದು ಬದಲಾವಣೆ ಶುರುವಾವಡು. ಲಯನ್ಸ್ ಸಂಸ್ಥೆಗೆ ಹೆಚ್ಚೆಚ್ಚ ಸದಸ್ಯರನ್ನು ಸೇರ್ಪಡೆ ಮಲ್ಪಡು. ಹೊಸ ಕ್ಲಬ್లను ಸ್ಥಾಪಿಸಾದ ಸೇವಾ ಸಂಸ್ಥೆನು ನನಲಾತು ಬಲ ಮಲ್ಪಡು. ಲಯನ್ಸ್ ದ ಮಿಷನ್ 1.5 ಕೈ ಜೋಡಿಸಾವಡು ಪಂಡದು ರಾಮಕೃಷ್ಣನ್ ಮತನ್ ಗೋಪಾಲ್ ತೆರಿಪಾಯರು. District governor, what is your target? I asked him, sir, I have got a lot of at least 15% growth I want to give, but I will not keep it as a target. 500 members is the net growth I want to give this year. My dear gentlemen, if you give 500 net growth, definitely your district is going to be a successful district. Will you do that? Will you accept this challenge? Having accepted the challenge, I request our past director Vamshidhar Babu to adorn this Mission 1.5 challenge accepted pin to the district governor. You know why I am giving this pin? Because every day when he gets up and he takes over his blazer and goes to the meeting, he sees that Mission 1.5 challenge pin. So it reminds him of his challenge that mission. ಅಂತಾರಾಷ್ಟ್ರೀಯ ಲಯನ್ಸ್ ಜಿಲ್ಲೆ 317 ಡೀತ 2022-24 ಸಾಲದ ರಾಜ್ಯಪಾಲರಾದ ಅಧಿಕಾರ ವಹಿಸೊಂಡಿನ ಡಾಕ್ಟರ್ ಮೆಲ್ವಿನ್ ಡಿಸೋಜ ಲಯನ್ಸ್ ಜಿಲ್ಲೆದ ಸದಸ್ಯರು ಜಾತಿ ಧರ್ಮ ಹಳ್ಳಿ ಪಟ್ಟಣ ಪನ್ಪಿನೇನು ಮೀರ್ದು ಅವಕಾಶ ಕೊರ್ಪೆರ ಪನ್ಪಿನೆಕ ಯಾನೇ ಉದಾರ್ಮೆ ಒಂಜಿ ಎಲ್ಲೆ ಊರುರ್ದು ಕೃಷಿಕ ಕುಟುಂಬದ ಬತ್ತಿನ ಏನನು ಜಿಲ್ಲಾ ರಾಜ್ಯಪಾಲನಾದ ಮಲ್ತಿನೆಕ ನಿಕ್ಲೆಗ ಪೂರ ಸೊಲ್ಮೇಲು ತಂಕ್ಲಿನ ಜಿಲ್ಲೆ ಸಮಾಜ ಸೇವೆಡು ದುಂಬುಡಿತದು ಸಮಾಜದ ಅಗತ್ಯಗಳಿಗೆ ಸ್ಪಂದಿಸಾದ ನಿಕ್ಲಿನ ಭರವಸೆಯನ್ನು ಒರಿಪಾಯ ಪಂಡ ತೆರಿಪಾಯರು. ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸ್ತಾರ ಅವರನ್ನು ವಿಶೇಷವಾಗಿ ಗುರುತಿಸಬೇಕು. ಎಲ್ಲರನ್ನು ಗುರುತಿಸಬೇಕು, ಆದರೆ ಅವರ ಕೆಲವರನ್ನು ವಿಶೇಷವಾಗಿ ಗುರುತಿಸಬೇಕು. ಈ ನಿಟ್ಟಿನಲ್ಲಿ ಇವತ್ತು
4 ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ಗಳನ್ನು ನಮ್ಮ IDO ಅವರು ಕೊಡ್ಲಿಕ್ಕಿದ್ದಾರೆ. ಆಕ್ಚುಲಿ ಫಸ್ಟ್ 2 ಸರ್ಟಿಫಿಕೇಟ್ಸ್ ನಮ್ಮ ಕ್ಯಾಬಿನೆಟ್ ಸೆಕ್ರೆಟರಿ ಮತ್ತು ಕ್ಯಾಬಿನೆಟ್ ಟ್ರೆಜರಿಗೆ ಹೋಗಬೇಕಿತ್ತು. ಆದರೆ ಅವರ ಮನಸ್ಸು ಮತ್ತು ನನ್ನ ಆಸೆ, ಅವರಿಗೆ ಇಡೀ ವರ್ಷ ಕೆಲಸ ಉಂಟು. ಅದು ಕೆಲಸವು ನಮ್ಮದು ಕನಸು ಮುಗಿದ ಮೇಲೇ ಅವರಿಗೆ ಗುರುತಿಸುವುದು, ಯಾಕಂದರೆ ಅದು ನಮ್ಮ ಜವಾಬ್ದಾರಿ. ಆದರೆ ಯಾರು ನಮಗೋಸ್ಕರ ಕೆಲಸ ಮಾಡಿದ್ದಾರೆ, ನಮ್ಮ ಡಿಸ್ಟ್ರಿಕ್ಗೋಸ್ಕರ ಸೇವೆ ಮಾಡಿದ್ದಾರೆ, ಅದು ಕೂಡ ನಿಸ್ವಾರ್ಥವಾಗಿ ಮಾಡಿದ್ದಾರೆ, ಅವರಿಗೆ ಮೊದಲು ನಾವು ಗುರುತಿಸಬೇಕು. ಸೊ ದ ಫಸ್ಟ್ ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ ಆಫ್ ದ ಇಯರ್ goes to none other than our chairman, Lion Shashidhar Marla. ಆಪತ್ ಬಂದವರು ಅಂತ ಕೆಲವರು ಇರ್ತಾರೆ, ಅವರನ್ನು ಯಾವತ್ತೂ ಮರಿಬಾರ್ದು. ನಮಗೆ ಈ ಸಲ ಆಪತ್ ಬಂದವರಿಗೆ ನಮ್ಮ ಮುಂದೆ ಬಂದವರು GNT ಪ್ರವೀಣ್ ಶೆಟ್ಟಿ ಅವರು. 4 PSC ಸೆಮಿನಾರ್ಗಳನ್ನ, RCSC ಸ್ಕೂಲಿಂಗ್ ಅನ್ನ ಇಷ್ಟ ತನಕ ಅತ್ಯುತ್ತಮ ರೀತಿಯಲ್ಲಿ ಮುಗಿಸಿ ಮುಂದೆ ಅಕ್ಟೋಬರ್ 6ರಲ್ಲಿ ಕೂಡ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಅವರು ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಮೇ ಐ ರಿಕ್ವೆಸ್ಟ್ ಲಯನ್ ಪ್ರವೀಣ್ ಶೆಟ್ಟಿ. Well begun is half done, but he feels it's much more than that he has to achieve. So for both of them, congratulations and all the very best, extending our wholehearted support throughout the year. ಜಿಲ್ಲೆದ 317 ಸುರತ ಮಹಿಳೆ ಸ್ಮಿತಾ ಡಿಸೋಜಾ ಲೇಸನ ಉದಿಪನ ಮಲ್ತದು ಶುಭ ಹಾರೈಸಿರು. 2021-23 ಸಾಲದ ಅಂತಾರಾಷ್ಟ್ರೀಯ ನಿರ್ದೇಶಕರು ವಂಶಿಧರ್ ಬಾಬುಕೆ, ಮಲ್ಟಿಪಲ್ ಕೌನ್ಸಿಲ್ದ ಅಧ್ಯಕ್ಷರು ರಾಜಶೇಖರಯ್ಯ, ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ದ ನಿರ್ದೇಶಕರು ಫಾದರ್ ರಿಚರ್ಡ್ ಎಲೋಶಿಯಸ್ ಕುವೆಲ್ಲೋ ಮಲ್ಲಬಿನಿರಾದ ಪಾಲ್ಪಡೆದಿದ್ದೇರು. ಜಿಲ್ಲಾ ಗವರ್ನರ್ ತಂಡನ ನಿಕಟಪೂರ ರಾಜ್ಯಪಾಲರು ಸಂಜಿತ್ ಶೆಟ್ಟಿ ಪರಿಚಯ ಮಂತೇರು. ಜಿಲ್ಲಾ ಸಂಪುಟ ಸದಸ್ಯರನ ಮಾಹಿತಿ ಉಪ್ಪುನ ಕೈಪಿಡಿ ದಿಯಾನ್ ಸುರತ ಉಪ ರಾಜ್ಯಪಾಲರು ಭಾರತಿ BM ಬಿಡುಗಡೆ ಮಂತೇರು. Released on this stage. Can you have the members? We request the first Vice District Governor to release the directory. ಎರಡನೇ ಉಪ ರಾಜ್ಯಪಾಲರು ಕುಡ್ಪಿ ಅರವಿಂದ ಶೆಣೈ ಶುಭ ಸಂಶಾಸನೆ ಮಲ್ತೇರು. ಕ್ಯಾಬಿನೆಟ್ ಸೆಕ್ರೆಟರಿ ಓಸ್ವಾಲ್ಡ್ ಡಿಸೋಜಾ, ಕ್ಯಾಬಿನೆಟ್ ಖಜಾಂಚಿ ಸುಧಾಕರ್ ಶೆಟ್ಟಿ ಬಿ, ಕ್ಯಾಬಿನೆಟ್ ಕೋಆರ್ಡಿನೇಟರ್ ವಾಣಿ ಆಳ್ವಾ, ಗವರ್ನರ್ಸ್ ಕೋಆರ್ಡಿನೇಟರ್ ಗೀತಾ ಆರ್ ರಾವ್, ಜಿಲ್ಲಾ PRO ವಿಜಯ ವಿಷ್ಣುಮಯ್ಯ, ಜಿಲ್ಲಾ ಲಿಯೋ ಅಧ್ಯಕ್ಷರು ರಂಜಿತಾ ಶೆಟ್ಟಿ, ಆರ್ಗನೈಸಿಂಗ್ ಕಮಿಟಿದ ಚೇರ್ಮನ್ ಶಶಿಧರ್ ಮಾರ್ಲಾ, ಖಜಾಂಚಿ ವಿಜಯ್ ಕುಮಾರ್ ಕುಬೇವೂರು, ಜೊತೆ ಕಾರ್ಯದರ್ಶಿ HV ಅಶೋಕ್ ಕುಮಾರ್, ಜೊತೆ ಕೋಶಾಧಿಕಾರಿ ಚಂದ್ರಶೇಖರ್ ನಾನಿಲ್ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ವೈಸ್ ಕೋಆರ್ಡಿನೇಟರ್ ಸೌಜನ್ಯ ಹೆಗ್ಡೆ ಬೊಕ್ಕ, ಸಂಘಟನಾ ಸಮಿತಿ ಕಾರ್ಯದರ್ಶಿ ಪ್ರಶಾಂತ್ B ಶೆಟ್ಟಿ ಸಭೆ ಸ್ಥಾರಿಕೆ ಮಲ್ತೇರು.